ಲಾಕ್ಡೌನ್ ಮಾಡ್ಲಿಕ್ಕೆ ಹೊರಟ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ನೀವು ಏನು ಕೊಡ್ತೀರಿ? ಅಲ್ಲ, ಯುದ್ಧದ್ರಿಂದಾಗಿ ಇವತ್ತು ಏನು ಮಾಡಬೇಕಾಗಿದ್ರು ಸರ್ಕಾರ ಮಾಡಬೇಕು. ಈ ಟ್ಯಾಕ್ಸ್ ಹಣ ಎಲ್ಲ ಹೋಗುವುದು ಸರ್ಕಾರದ ಖಜಾನೆಗೆ. ನಾವು ಭಾರತದ ನಿವಾಸಿಗಳು ನಾವೆಲ್ಲ ಕಟ್ಟುವಂಥ GST ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಎಲ್ಲ ಹೋಗುವುದು ಭಾರತ ದೇಶದ ಖಜಾನೆಗೆ. ಬಿಗಿಯಾದ ಕ್ರಮ ಅಥವಾ ಜನತಾ ಕರ್ಫ್ಯೂ ಇದೇನಿದು? ಲಾಕ್ಡೌನ್ ಅಂತ ಹೇಳಿ ಅದೇ ಅವರ ಆಡಳಿತ ವೈಫಲ್ಯ. ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಯಾರು? ಆಡಳಿತದ ವೈಫಲ್ಯ. ಸರ್ಕಾರ ಮಾಡಿದ್ರೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಲ್ವೇ? ನಾವು ಮನೆ ಒಳಗೆ ಆಡಳಿತ ವೈಫಲ್ಯ ಆಗಿದೆ ಇವತ್ತು. ಅವರ ಆಡಳಿತದ ವೈಫಲ್ಯದಿಂದಾಗಿ ಈ ತೊಂದರೆಗಳನ್ನು ಜನ ಅನುಭವಿಸಬೇಕಾಗಿದೆ. ನಿನ್ನೆ ಮಂಗಳೂರಿನ DC ಅವರು ಏಕಾಏಕಿ ಒಂದು ತೀರ್ಮಾನ ತೆಗೆದರು, ವೀಕೆಂಡ್ ಕರ್ಫ್ಯೂ ಅಂತ, ಶನಿವಾರ ಮತ್ತು ಭಾನುವಾರ. ಇವಾಗ ಸರ್ಕಾರದವರು ಸೋಮವಾರದಿಂದ ಲಾಕ್ಡೌನ್ ಅಂತ ಉಂಟು. ಈಗ ಬಡ ಜನರು ಏನು ಮಾಡುದು? ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಇದಕ್ಕೆ. ತೊಂದರೆ ಆಗ್ತಾ ಇದೆ. ಆದರೆ ಓರ್ವ ಮಾಜಿ ಶಾಸಕನಾಗಿ, ಮಾಜಿ ಮಂತ್ರಿಯಾಗಿ ಲಾಕ್ಡೌನ್ ಮಾಡಬೇಡಿ ಅಂತ ಕೂಡ ಹೇಳಲಿಕ್ಕಾಗುವುದಿಲ್ಲ. ಜನರ ಆರೋಗ್ಯ ಬಹಳ ಮುಖ್ಯ. ನೀವು ಬದುಕಿದ್ರೆ ಮಾತ್ರ ನಾಳೆಯ ದಿನ ನಾವು ಕಾಣಬಹುದು. ನಾವು ಬದುಕಿ ಉಳಿದ್ರೆ ಮಾತ್ರ ನಾಳೆಯ ದಿನಗಳನ್ನು ನಾವು ಕಾಣಬಹುದು. ಇವತ್ತೊಂದು ಏನು ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ತೆಗೆದುಕೊಂಡ ತೀರ್ಮಾನ ನಾಳೆ 2 ದಿನ ಕಂಪ್ಲೀಟ್ ಆಗಿ ಬಂದಿರ್ತದೆ, ಇವತ್ತು 2 ಗಂಟೆಗಳ ಅವಕಾಶ ಇರ್ತದೆ. ಒಮ್ಮೆಗೆ ಜನಜಂಗುಳಿ ಆಗಬೇಕು ಬೆಳಗಿನ ಅವಧಿಯಲ್ಲಿ. ಇದು ತುಂಬ ತೊಂದರೆ. ಆಡಳಿತದ ವೈಫಲ್ಯ, ಚಿಂತನೆ ಇಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಅಲ್ಲಿ ಸರಿಯಾದಂಥ ಮಾಹಿತಿಗಳು ಲಭ್ಯ ಆಗುವುದಿಲ್ಲ. ಆ ಕೊರತೆಯಿಂದ, ಆಡಳಿತದ ಅನುಭವದ ಕೊರತೆಯಿಂದಾಗಿ ಇಂಥ ಅನಾಹುತಗಳು ಇಲ್ಲ. ಸರ್, ನಿನ್ನೆ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿ ಅಂತ ಹೇಳುವುದರ ಬದಲು ಲಾಕ್ಡೌನ್ ಮಾಡೋದಕ್ಕಿಂತ ಮೊದಲು ಜನರಿಗೆ ಏನು ನೀವು ವ್ಯವಸ್ಥೆ ಮಾಡಿದ್ದೀರಿ ಅಂತ ಅನ್ನೋದನ್ನಾದ್ರೂ ಮಾತಾಡಬೇಕಲ್ವೇ? ಅಂತಹ ನಾಯಕತ್ವ ಇಲ್ಲ. ಇವತ್ತು ಕೊರತೆ ಇದೆ. ಜನ ಇಡೀ ಒಂದು ವಾರಕ್ಕಾಗುವಷ್ಟು ಅಥವಾ ಎಷ್ಟು ದಿನಗಳಿಗೆ ಆಗುವಷ್ಟು ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಮತ್ತೊಂದು ಬಂದು ಒಂದು ಸಣ್ಣ ಒಂದು 2 ಸಾಮಾನುಗಳಾದರೂ ಕೊಡಿ ಅಂದ್ರೂ ಅದು ಇಲ್ಲದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂಥರ ಏನೋ ಭೀಕರ ಬರಗಾಲ ಬಂದಿತ್ತು ಅನ್ನೋ ಒಂದು ಪರಿಸ್ಥಿತಿಗೆ. 40 ವರ್ಷಗಳ ಹಿಂದೆ ನಮ್ಮ ಬದುಕು ಹೇಗಿತ್ತು? ಗಂಜಿ ಊಟ ಮಾಡಿ ಕೂಡ ನಾವು ಬದುಕ್ತಾ ಇದ್ದೆವು. ಅವಾಗ ದೋಸೆ ಇಡ್ಲಿ ಬೇಕಾಗಿರಲಿಲ್ಲ. ಹೊಟ್ಟೆ ತುಂಬಲಿಕ್ಕೆ ಏನು ಬೇಕು ನಿಮಗೆ? ಅನ್ನ, ಗಂಜಿ, ಕಾಫಿ, ಅಷ್ಟಕ್ಕೆ ಏನು ತೊಂದರೆ ಆಗುವುದಿಲ್ಲ. ಇವತ್ತು ಏನಾಗಿದೆ, ನಮಗೆ ಬಿರಿಯಾನಿ ಬೇಕು, ನಮಗೆ ನೂಡಲ್ಸ್ ಬೇಕು, ಈಗ ಅಂಥದ್ದೇ ಬೇಕು ದಿನ ಅಂತ ಭಾವನೆಗಳು ಬಂದದ್ದರಿಂದಾಗಿ ಮುಗಿದು ಬೀಳ್ತಾರೆ. ಶಿಸ್ತು ಬೇಕು. ನಮ್ಮಲ್ಲಿ ಶಿಸ್ತಿನ ಕೊರತೆ ಇದೆ. ಎಲ್ಲ 1 ತಿಂಗಳಿಗೆ ಬೇಕಾದಷ್ಟು ಸಾಮಾನು ಇವತ್ತೇ ಕೊಂಡೋಗ್ಬೇಕೆಂಬ ಒಂದು ಆಸೆ, ದುರಾಸೆ, ಅದರಿಂದಾಗಿ ಜನರು ಎಲ್ಲರೂ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಂದರೆ ಎಲ್ಲೋ ಈ ಸಂದರ್ಭ ಸ್ವಲ್ಪ ಹೆಚ್ಚು ತಿನ್ನುವಂತ ಆಗ್ತದ? ಇರ್ಬೋದು. ನಮಗೆಲ್ಲ ಪ್ರಾಯ ಆಯ್ತಲ್ಲ, ನಮಗೆ ಅಂತ ತಿನ್ನುವ ಚಪಲ ಇಲ್ಲ.